ಶಾಸಕರು ಶ್ರೀ ಯುಟಿ ಖಾದರ್ ಶನಿವಾರ ಉಳ್ಳಾಲ ನಗರಸಭೆ ಬೊಕ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಭೇಟಿ ಕೊರಿಯರು. ಉಳ್ಳಾಲ ನಗರಸಭೆದ ಸಹಾಯವಾಣಿ ಕೇಂದ್ರದ ಪರಿಶೀಲನೆ ನಡಪಾದು. ಉಳ್ಳಾಲ ಪ್ರಾಥಮಿಕ ಆರೋಗ್ಯ ಕೇಂದ್ರಡ್ಲ ಕೋವಿಡ್-19 ಸಂಬಂಧಿ ಪರೀಕ್ಷೆ ಚಿಕಿತ್ಸೆದ ಬಗೆಟ್ ಪರಿಶೀಲನೆ ಮಲ್ತದ ಮಾಹಿತಿನ ಪಡೆಯೊಂಡರು. ಜಿಲ್ಲೆಡ್ ಕೊರೋನಾ ಸೋಂಕಿತರ ಸಂಖ್ಯೆ ಇತ್ತೆ ಜಾಸ್ತಿ ಆವಂದೇ ಉಂಡು. ಸರ್ಕಾರಿ ಆಸ್ಪತ್ರೆದ ಬೆಡ್ಗಳು ಯಾವಂದೇ ಬತ್ತದು. ಖಾಸಗಿ ಆಸ್ಪತ್ರೆದಲ್ಲ ಹಾಸಿಗೆಗಳು ಕಡಿಮೆ ಅನಗ ಉಳ್ಳಾಲದ ಈ ಆಸ್ಪತ್ರೆಯಲ್ಲ ಉಪಯೋಗ ಆಪಲೇಕ ಆಕ್ಸಿಜನ್ ಯುಕ್ತ ಹಾಸಿಗೆಲದ ವ್ಯವಸ್ಥೆ ಮಲ್ತದು ತಯಾರಾದ ಕೊರೋನಾದ ನಿಯಂತ್ರಣ ಆತ ಸುಲಭ ಸಾಧ್ಯ ಇಜ್ಜಿ ಪನ್ಪಿನವು ಇತ್ತ ಮಾತ್ರೆಗಳ ತೆರೆದು ಕೊರೋನಾದ ಗುಣಲಕ್ಷಣಲೆಲ್ಲ ಬದಲ್ ಮನ್ಪೆರ ನಂಗೆ ಸಾಧ್ಯ ಇಜ್ಜಿ ಅಂಚ ಪಂಡದು ಕೊರೋನಾನು ಎದುರಿಸಾವುಡ ನಮ್ಮ ಗುಣಲಕ್ಷಣಗಳು ಬದಲಾವಡು ಪಂಡದು ಶಾಸಕರು ಶ್ರೀ ಯುಟಿ ಖಾದರ್ ಹೊಸಕೊರಲ್ಗೆ ಪೊಲಬು ಕೊರಿಯರು. ನಮ್ಮ ಕೆಲವು ಮನೆಯಲ್ಲಿ ಕ್ವಾರಂಟೈನ್ ಇದ್ದಾರೆ, ಕೆಲವರು ಸಪ್ರೇಟ್ ಹಾಸ್ಟೆಲ್ ಕೊನಾಜಲ್ಲಿ ಕೂಡ ಇದು ಮಾಡಿದ್ದೆವು. ಸೊ ಎಲ್ಲರೂ ಕೂಡ ಗುಣಮುಖ ಆಗ್ತಾ ಇವತ್ತು ಬರ್ತಾ ಇದ್ದಾರೆ. ಆದರೂ ಕೂಡ ಇದು ಇವತ್ತಿಗೆ ಮುಗಿಯುವಂಥದ್ದಲ್ಲ, ಇದು ಇನ್ನು 3-4 ತಿಂಗಳು ಹೋಗುವಂಥದ್ದು. ಸೊ ವಿಪರೀತಕ್ಕೆ ಹೋಗುವಂಥ ಚಾನ್ಸಸ್ ಕೂಡ ಇದೆ. ಆ ಸಂದರ್ಭದಲ್ಲಿ ನಾವು ಕೈ ಚೆಲ್ಲಿ ಕೂತ್ಕೊಂಡ ಪರಿಸ್ಥಿತಿ ಆಗಬಾರ್ದು, ಮುಂಜಾಗ್ರತೆ ವಹಿಸ್ಕೊಳ್ಬೇಕಂತೇಳಿ ಈಗ ನಾವೆಲ್ಲ ವ್ಯವಸ್ಥೆ ನಾವು ಇವತ್ತು ಮಾಡ್ತಿದ್ದೇವೆ. ಯಾರೆಲ್ಲ ಇವತ್ತು ಮನೆಯಲ್ಲಿ ಕ್ವಾರಂಟೈನ್ ಆಗಿದ್ದಾರ ಅವರಿಗೆ ನಾವು ಉಳ್ಳಾಲ ನಗರಸಭೆ ಮತ್ತು ಉಳ್ಳಾಲ ಪ್ರಾಥಮಿಕ ಆರೋಗ್ಯ ಕೇಂದ್ರ ಯಾರ ಬಗ್ಗೆ ಒಂದು ಹೆಲ್ಪ್ಲೈನ್ ಅಂತ ಇವತ್ತು ಮಾಡಿ ಎಲ್ಲರ ಮನೆಗೆ ಇವತ್ತು ಫೋನ್ ಮಾಡಿ ಅವರ ಆರೋಗ್ಯ ಕ್ಷೇಮವನ್ನು ಇವತ್ತು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ವಿಚಾರಿಸಿಕೊಂಡು ಅವರಿಗೆ ಆ ವ್ಯವಸ್ಥೆಯನ್ನು ಇವತ್ತು ಮಾಡಲಾಗಿ ನಮ್ಮ ಡಾಕ್ಟರ್ಸ್ ಅದನ್ನು ಫಾಲೋಅಪ್ ಮಾಡ್ತಾ ಇದ್ದಾರೆ. RBSK ಟೀಮ್ ಅದನ್ನು ಕೂಡ ಮುಂದುವರಿತಾ ಇವತ್ತು ಇದ್ಯಾವುದೊಂದು ಸಿಸ್ಟಮ್ ಮಾಡಿದ್ದೇವೆ. ಇನ್ನು ಮನೆಗೆ ಅವರಿಗೆ ಔಷಧ ಮುಟ್ಟಿಸುವಂಥ ಕೆಲಸವೂ ಕೂಡ ಅತಿ ಶೀಘ್ರದಲ್ಲಿ ನಾವು ಮಾಡ್ತೇವೆ. ಎಲ್ಲ ಸ್ಥಳೀಯ ಮಟ್ಟದ ಮುಖಾಂತರ ಯಾರಿದ್ದಾರೆ, ಯಾರು ಕೆಲಸ ಮಾಡಲಿಕ್ಕೆ ತಯಾರಾಗಿದ್ದಾರೆ ಅವ್ರ ಮುಖಾಂತರ ಅಲ್ಲಿಗೆ ನಾವು ಆ ವ್ಯವಸ್ಥೆನ ಕೂಡ ಇವತ್ತು ಮಾಡ್ತಾ ನಾವು ಇವತ್ತು ಔಷಧ ಕೂಡ ಮುಟ್ಟಿಸ್ತಾ ಇದ್ದೇವೆ. ಎರಡನೇದು ನಮ್ಮ ಭವಿಷ್ಯದ ದಿನಗಳಲ್ಲಿ ಇನ್ನು ಇಡೀ ಜಿಲ್ಲೆಯಲ್ಲಿ ಔಟ್ಬ್ರೇಕ್ ಆದ ಸಂದರ್ಭದಲ್ಲಿ ಅಗತ್ಯವಾಗಿ ಬಂದರೆ ಉಳ್ಳಾಲ CSCಯನ್ನು ನಾವು ಆಕ್ಸಿಜನ್ ಸೆಂಟರ್ ಆಗಿ ಇವತ್ತು ನಾವು ಪರಿವರ್ತನೆ ಮಾಡಬೇಕು. ಯಾಕಂತ ಹೇಳಿದರೆ ಮನೇಲಿ ಕೂತ್ಕೊಂಡವರಿಗೆ ಸಡನ್ನಾಗಿ ಇವತ್ತು ಆಕ್ಸಿಜನ್ ಬೇಕಂತ ಹೇಳಿದರೆ ಇನ್ನು 1 ತಿಂಗಳ ನಂತರ ಆ್ಯಂಬುಲೆನ್ಸ್ ಬರೋ ಕೂಡ ಲೇಟ್ ಆಗ್ತದೆ. ಹಾಸ್ಪಿಟಲ್ ಕೂಡ ಎಲ್ಲ ಫುಲ್ಲಾಗಿರುವಂಥ ಚಾನ್ಸಸ್ ಇದೆ. ಗೌರ್ಮೆಂಟ್ ಬಿಟ್ಟು ಪ್ರೈವೇಟ್ ಹಾಸ್ಪಿಟಲ್ ಕೂಡ ಬೆಡ್ ಇಲ್ಲಂಥ ಪರಿಸ್ಥಿತಿ ಆದಾಗ ಆ ಸಂದರ್ಭದಲ್ಲಿ ಅವರು ರಸ್ತೆಯಲ್ಲಿ ಬಾಕಿ ಆಗಬಾರ್ದು, ಅರ್ಧದಿದ್ದಿ ಬಾಕಿ ಆಗಬಾರ್ದು, ಮನೆ ಬಾಗಿಲಲ್ಲಿ ಹೊರಗೆ ಬಾಕಿ ಆಗಬಾರ್ದು ಉದ್ದೇಶದಿಂದ ತಾತ್ಕಾಲಿಕವಾದ ಒಂದು ಸೆಂಟರ್ ಇಲ್ಲಿ ಸ್ಟೆಬಿಲೈಸ್ ಮಾಡಿ ಅವರು ಮತ್ತು ಎಲ್ಲಿ ವೇಕೆನ್ಸಿ ಬೆಡ್ ಖಾಲಿ ಆಗ್ತದೆ ಆಸ್ಪತ್ರೆಗೆ ಮುಟ್ಟಿಸುವಂಥ ವ್ಯವಸ್ಥೆಗೆ ನಾವು ಇವತ್ತು ನಾವು ಪ್ಲ್ಯಾನ್ ಮಾಡಿದೆ. ಉಳ್ಳಾಲವನ್ನು ಆಕ್ಸಿಜನ್ ಸೆಂಟರ್ ಆಗಿ ಪರಿವರ್ತಿಸಿ ಅದಕ್ಕೆ ಬೇಕಾಗಿ ಹೇಗೆ ನಾವು ಹೆಲ್ತ್ ಕೇರನ್ನು ನಾವು
ಹೇಗೆ ನಾವು ಮಾಡಬೇಕು ಮತ್ತು ಕೋವಿಡ್ ಕೇರ್ ಹೇಗೆ ಮಾಡಬೇಕು, ಇದಕ್ಕೆ ನಾವು ಹೇಗೆ ಮುಂಜಾಗ್ರತೆ ವಹಿಸ್ಕೊಳ್ಬೇಕಂತ ಹೇಳಿ ನಮ್ಮ ಡಾಕ್ಟರ್ಗಳು, ಇಂಜಿನಿಯರ್ಸ್ ಮತ್ತು ಕೌನ್ಸಿಲರ್ ಜೊತೆ ನಾವಿವತ್ತು ಚರ್ಚೆ ಇವತ್ತು ಮಾಡಿದ್ದು. ಅದು ನಾವು ಆದಷ್ಟು ಬೇಗ ಕೆಲಸವನ್ನು ಪ್ರಾರಂಭ ಮಾಡಿ ಒಂದು ತಿಂಗಳ ನಂತರಕ್ಕೆ ನಾವು ಇವತ್ತು ತಯಾರಾಗಿ ನಾವು ಇವತ್ತು ನಿಂತಿದ್ದೇವೆ. ಸೊ ಯಾರೆಲ್ಲ ಇವತ್ತು ಪಾಸಿಟಿವ್ ಇವತ್ತು ಬರ್ತಾರಾ ಅವರೆಲ್ಲರೂ ಕೂಡ ಮನೆ ಕ್ವಾರಂಟೈನ್ ಅಲ್ಲಿವರೆಗೆ ಡೈರೆಕ್ಟಾಗಿ ಮಾತಾಡುವಂಥದ್ದು. ಅದರಲ್ಲಿ ಯಾರಿಗಾದರೂ ಜ್ವರ ಇನ್ನಿತರ ವಿಚಾರ ಇದ್ದರೂ ಕೂಡ ನೇರವಾಗಿ, ಯಾಕೆ ಆ ಡಾಕ್ಟರ್ಸ್ ನಮ್ಮ ಕ್ಲಿನಿಕ್ ಓಪನ್ ಸಂದರ್ಭದಲ್ಲಿ ನೇರವಾಗಿ ನಂಬರ್ಗೆ ಆನ್ಲೈನ್ ಮುಖಾಂತರ ಇವತ್ತವರಿಗೆ ಮಾತಾಡಬಹುದು. ನಮ್ಮ ಡಾಕ್ಟರ್ಸ್ ಅವರು ಸಂಪರ್ಕಿಸ್ತಾರೆ. ಆರೋಗ್ಯ ಇಲಾಖೆಯವರದಕ್ಕೆ ಬೇಕಾಗುವಂಥ ಎಲ್ಲ ವ್ಯವಸ್ಥೆ ಕೂಡ ಇವತ್ತು ಮಾಡ್ತೇವೆ. ಅದಕ್ಕೆ ಇದ್ರ ಬಗ್ಗೆ ನಾವೆಲ್ಲ ಡೀಟೇಲ್ ಆಗಿ ಇವತ್ತು ನಾವು ಚರ್ಚೆ ಮಾಡಿ ಎಷ್ಟು ನಮಗೆ ಸಾಧ್ಯ ಇದೆಯಾ ನಮ್ಮ ಇಷ್ಟದ ಜನರಿಗೆ ಈ ಮುಂಜಾಗ್ರತೆ ವಹಿಸಿಕೊಂಡು ಸಹಕಾರ ಕೊಟ್ಟು ಅವರನ್ನು ಚೆನ್ನಾಗಿ ನೋಡಲಿಕ್ಕೆ ಏನೆಲ್ಲ ಮಾಡಲಿಕ್ಕೆ ಸಾಧ್ಯವಿದೆ ಆ ಎಲ್ಲ ಕೆಲಸ ನಾವು ಇವತ್ತು ಪ್ರಾರಂಭ ಮಾಡ್ತೇವೆ. ಈ ಕೊರೋನಾ ವೈರಸ್ ಅದೊಂದು ಆರೋಗ್ಯದ ಸಮಸ್ಯೆ ಮಾತ್ರ, ಅದೇನು ಕ್ರೈಮ್ ಅಲ್ಲ. ಸೊ ಯಾರು ಕೂಡ ಪ್ಯಾನಿಕ್ ಆಗೋದು ಬೇಡ. ಒಂದು ಅರ್ಥ ಮಾಡಿಕೊಳ್ಳಿ, ವೈರಸ್ ತನ್ನ ಸ್ವಭಾವವನ್ನು ಚೇಂಜ್ ಮಾಡೋದಿಲ್ಲ. ನಾವು ನಮ್ಮ ಸ್ವಭಾವವನ್ನು ಸ್ವಲ್ಪ ಚೇಂಜ್ ಮಾಡಬೇಕು. ವೈರಸ್ ಬರುವಾಗ ನಾವೇನಾದರೂ ವೆಹಿಕಲಲ್ಲಿ ಹೋಗುವಾಗ ಕೆಲವು ಅಡ್ಡದಿಡ್ಡಿ ಬಂದರೆ ನಮ್ಮ ಮುಂದೆ ನಾವೇನು ಮಾಡ್ತೇವೆ, ಸ್ವಲ್ಪ ಸೈಡಿಗೆ ಹೋಗಿ ಆ ಕಡೆ ಈ ಕಡೆ ಹೋಗಿ ಮ್ಯಾನೇಜ್ ಮಾಡ್ತೇವೆ ಅಷ್ಟೇ. ಇನ್ನು 6 ತಿಂಗಳು ವೈರಸ್ ನಮ್ಮ ಹತ್ರ ಖಂಡಿತ ಬಂದೇ ಬರ್ತದೆ. ಬರುವಾಗ ನಾವು ಅದನ್ನು ಮ್ಯಾನೇಜ್ ಮಾಡಬೇಕು. ಮ್ಯಾನೇಜ್ ಮಾಡೋದು ಹೇಗೆ? ವಯಸ್ಸಾಗಿದ್ದರು ಎಲ್ಲರೂ ಅವ್ರ ಮನೆಯಿಂದ ಹೊರಗೆ ಹೋಗೋದೇ ನಾವು ಇವತ್ತು ನೋಡಿಕೊಳ್ಬೇಕು. ನಾವು ಯಾವುದು ಹೊರಗೆ ಹೋಗಿ ಬಂದರೆ ನಾವು ಕಡ್ಡಾಯವಾಗಿ ಮನೆಯಲ್ಲಿದ್ದವರು ಕೂಡ ಮಾಸ್ಕ್ ಹಾಕಬೇಕು, ಕೈ ತೊಳಿಬೇಕು. ಹೊರಗೆ ಹೋಗಿ ಬಂದವರು ಕೂಡ ಇವತ್ತು ಹಿರಿಯರ ಜೊತೆ ಜಾಸ್ತಿ ದೂರದಿಂದಲೇ ನಿಂತು ವ್ಯವಹರಿಸಬೇಕು. ಯಾರು ಜಾಸ್ತಿ ಜನರ ಮಧ್ಯೆ ಹೋಗ್ತಾರೋ ಅವರು ಜಾಸ್ತಿ ಮನೆಯಲ್ಲಿ ಕೇರ್ಫುಲ್ ಆಗುವಂಥ ವಿಚಾರ ಆಗಬೇಕು. ಇದರ ಮಧ್ಯೆ ಯಾರಿಗಾದರೂ ಸ್ವಲ್ಪ ಮಟ್ಟಿನ ಜ್ವರ ಮತ್ತು ಸ್ವಲ್ಪ ಮಟ್ಟಿನ ದಮ್ಮು ಕಟ್ಟುವಂಥ ಪರಿಸ್ಥಿತಿ ಮುಂದೆ 2 ದಿವಸ ಇದ್ದರೆ ದಯವಿಟ್ಟು ಅದನ್ನು ನಿರ್ಲಕ್ಷಿಸಬೇಡಿ. ಇದು ಆ ಜ್ವರ, ಈ ಜ್ವರ, ಇನ್ನೊಂದು ಜ್ವರ ಅಂತ ಯಾವುದು ಬೇಡ. ನೇರವಾಗಿ ನೀವು ಟೆಸ್ಟ್ ಮಾಡಿ ರಿಪೋರ್ಟ್ ಬಂದರೆ ಪಾಸಿಟಿವ್ ಬಂದರೆ ನಮ್ಮ ಮನೆಯಲ್ಲಿ ಕ್ವಾರಂಟೈನ್ ಆಗಿ ಅಥವಾ ಆಸ್ಪತ್ರೆಯಲ್ಲಿ ಕ್ವಾರಂಟೈನ್ ಆಗಿ ನೀವು ಗುಣಮುಖರಾಗಿ ನೀವು ಬರ್ತೀರಿ. ಯಾವಾಗ ನೀವು ಟೆಸ್ಟ್ ಮಾಡೋದಿಲ್ಲ, ಲಾಸ್ಟಿಗೆ ದಮ್ಮು ಕಟ್ಟಲಿಕ್ಕೆ ಪ್ರಾರಂಭ ಆಗ್ತದೆ, ಆಗ ನಿಮ್ಮನ್ನು ಆಸ್ಪತ್ರೆ ತಗೊಂಡೋಗಿ ಹಾಕ್ತಾರೆ. ಅಲ್ಲಿ ಚಿಕಿತ್ಸೆ ಎಲ್ಲ ಫಲಕಾರಿ ಆಗ್ಲಿಕ್ಕೆ ಅನ್ನಿಸೋದು, ಅದಕ್ಕೆ ಎಲ್ಲರೂ ಕೂಡ ಬಚಾವ್ ಆಗಲಿಕ್ಕೆ ಕೆಲವೊಮ್ಮೆ ಕಷ್ಟ ಆಗ್ತದೆ. ಆ ವಿಚಾರಕ್ಕೆ ಸಂಬಂಧ ಪಟ್ಟಾಗಿ ಡಾಕ್ಟರ್ಗಳಿಗೆ ಅವರ ಕುಟುಂಬಸ್ಥರನ್ನೇ ಇವತ್ತು ಬದಲಿಸಲಿಕ್ಕೆ ಆಗೋದಿಲ್ಲ. DC ಗಳು ಇದರಲ್ಲಿ ತೀರಿ ಹೋಗಿದ್ದಾರೆ, IAS ಅಧಿಕಾರಿಗಳು ತೀರಿ ಹೋಗಿದ್ದಾರೆ, ಶ್ರೀಮಂತರಿಂದ ಬಡವರ ತನಕ ತೀರಿ ಹೋಗಿದ್ದಾರೆ, ಇವತ್ತು ಇಂಜಿನಿಯರ್ಗಳು ತೀರಿ ಹೋಗಿ. ಸೊ ಈ ವೈರಸ್ ಏನಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಜನರಿಗೆ ಭಾಳ ಸಂಶಯ ಇದೆ. ಹೆರಿಗೆ ಆದಾಗ ತಾಯಿಗೆ ಬರ್ತದೆ, ಸಣ್ಣ ಮಗುವಿಗೆ ಇಲ್ಲ. ಒಂದು ಮನೆಯಲ್ಲಿ ಗಂಡ ಮಾಡ್ತಾ ಹೆಂಡತಿದ್ರೆ ಹೆಂಡತಿಗೆ ಬರ್ತದೆ, ಗಂಡನಿಗೆ ಇಲ್ಲ. ಇನ್ನೊಂದು ಕಡೆ ಮಕ್ಕಳಿಗೆ ಬರ್ತಾರೆ, ದೊಡ್ಡವರಿಗೆ ಇರುವುದಿಲ್ಲ. ಇನ್ನು ಕೆಲವು ಹೊರಗೆ ಹೋದವನಿಗೆ ಏನು ಬರುವುದಿಲ್ಲ, ಮನೇಲಿ ಕೂತ್ಕೊಂಡವನಿಗೆ ಬರ್ತದೆ ಅಂತ ಹೇಳ್ತಾರೆ. ಇದು ಕೆಲವು ಉತ್ತರ ಕೊಡಲಿಕ್ಕೆ ಹೇಗಂತ ನಮ್ಗೆ ಕೂಡ ಗೊತ್ತಿಲ್ಲ. ಯಾಕೆ ಇದು ರಿಸರ್ಚ್ ಆಗಲಿಲ್ಲ, ಇದನ್ನು ಇನ್ನು ಆಗಬೇಕಷ್ಟೆ. ಇದಕ್ಕೆಲ್ಲ ಉತ್ತರ ಹುಡುಕಿಕೊಂಡು ಹೋದರೆ ಇದಕ್ಕೇನು ಪರಿಹಾರ ಸಿಗಲಿಕ್ಕೆ ಹೋಗೋದಿಲ್ಲ. ಇದಕ್ಕೆ ಪರಿಹಾರ ಏನಂತ ಹೇಳಿದರೆ, ಜ್ವರಗಿರ ಬರ್ತದ ಟೆಸ್ಟ್ ಮಾಡಿ ಪಾಸಿಟಿವ್ ಅಂದರೆ ಟ್ರೀಟ್ಮೆಂಟ್ ಆಗಿ ದೂರ ಇರಿ, ಕುಟುಂಬದಿಂದ ಮನೆಯಲ್ಲಿ ದೂರ ಇರಿ, ಚಿಕಿತ್ಸೆಗೊಳಪಡಿ. ಮತ್ತು ವಯಸ್ಸಾದವರಿಗೆ ದಯವಿಟ್ಟು ಇದರಿಂದ ಆದಷ್ಟು ದೂರ ಇಡುವಂಥ ವಿಚಾರ ಇವತ್ತು ಮಾಡಿ. ಸರ್ಕಾರವು ಕೂಡ ಇವತ್ತು ಇದು ಭಾಳ ಕಾಸ್ಟ್ಲಿ ಆಗ್ತದೆ, ಜನರಿಗೆ ಸಹಕಾರ ಆಗಬೇಕು ಇವತ್ತು ಉದ್ದೇಶದಿಂದ ಹೇಳಿದೆ. ಆಧಾರ್ ಕಾರ್ಡ್ ಇದ್ದರೆ ಸಾಕು, ಪ್ರೈವೇಟ್ ಆಸ್ಪತ್ರೆ, ಗೌರ್ಮೆಂಟ್ ಆಸ್ಪತ್ರೆ. ಅದು ನಾನು ಹೇಳಿದ್ದೇನೆ, ಆಧಾರ್ ಕಾರ್ಡನ್ನು ಕೂಡ ಕೇಳಬಾರ್ದು. 10 ತಿಂಗಳ ಮಗು ಮತ್ತು 1 ವರ್ಷ 2 ವರ್ಷದ ಮಕ್ಕಳು ಎಲ್ಲಿಂದ ಆಧಾರ್ ಕಾರ್ಡ್ ತೆಗಿಬೇಕು? ಆಧಾರ್ ಕಾರ್ಡ್ ಇಲ್ಲ, ಹಾಗಾದರೆ ಅವನಿಗೆ ಯಾಕೆ ಶಿಕ್ಷೆ ಒಳಪಡಿಸಬೇಕು? ಆಧಾರ್ ಕಾರ್ಡ್ ಕೂಡ ಈ ಚಿಕಿತ್ಸೆಗೆ, ಆಯುಷ್ಮಾನ್ ಚಿಕಿತ್ಸೆಗೆ ಆಧಾರ್ ಕಾರ್ಡ್ ಕೇಳಬಾರ್ದು ಅಂತೇಳಿ ನಾನು ನಿನ್ನೆ ತಾನೇ ನಮ್ಮ ಮಂತ್ರಿಗಳ ಜೊತೆಯಲ್ಲಿ, ರಾಜ್ಯದ ಮಂತ್ರಿಗಳ ಜೊತೆಯಲ್ಲಿ ಕೂಡ ಈ ವಿಚಾರ ನಾನು ಚರ್ಚೆ ಮಾಡಿದ್ದೆ. ಆಧಾರ್ ಕಾರ್ಡ್ ಕೇಳಬೇಡಿ, ಅವನು ಈ ದೇಶದ ನಾಗರಿಕನ, ಅವನು ಎಲ್ಲಿ ಇದ್ದೂ ಕೂಡ ಅವನಿಗೆ ಟ್ರೀಟ್ಮೆಂಟ್ ಕೊಡುವಂಥ ವ್ಯವಸ್ಥೆ ಇತ್ತು ಮಾಡಿ. ಒಂದು ಎರಡನೇದು, ಈ ಸಿಸ್ಟಮ್ ಕೂಡ ಸರ್ಕಾರ ಇವತ್ತು ಏನು ಮಾಡಿದೆ ಅಂತೇಳಿ ಸ್ವಲ್ಪ ಗೊಂದಲ ಇದೆ. ಇದರಲ್ಲಿ ಏನಿದೆ, ಯಾರಿಗಾದ್ರೂ ಜ್ವರ ಇನ್ನಿತರ ವಿಚಾರ ಇದ್ದರೆ ಅವರು ಸರ್ಕಾರಿ ಆಸ್ಪತ್ರೆಗೆ ಹೋದಲ್ಲಿ ಅಲ್ಲಿ ಟೆಸ್ಟ್ ಮಾಡಿ ಪಾಸಿಟಿವ್ ಬಂದಲ್ಲಿ ಅಲ್ಲಿ ಬೆಡ್ ಇಲ್ಲದಿದ್ದರೆ ಆವಾಗ ಪ್ರೈವೇಟ್ ಹಾಸ್ಪಿಟಲ್ ಹೋದರೆ ಫ್ರೀ ಅಂತ ಸರ್ಕಾರ ಆದೇಶ ಮಾಡಿದೆ. ನೇರವಾಗಿ ಮಾಡೋದು ಕೊಡೋದಿಲ್ಲ. ಈಗ ಜನರೆಲ್ಲ ಭಾಳಷ್ಟು ಕನ್ಫ್ಯೂಸ್ ಆಗಿದೆ. ನೇರ ಹೋಗಿ ಅಡ್ಮಿಟ್ ಆಗಿ ಆಸ್ಪತ್ರೆಗೆ 50,000, 60,000, 20,000 ಕಟ್ಟಿ ಅಂತ ಹೇಳ್ತಾರೆ. ಇವರು ನಮಗೆ ಫ್ರೀ ಅಂತ ನಾವು ಪೇಪರ್ ನೋಡಿ ಬಂದಿದೆ ಅಂತ ಹೇಳ್ತೇವೆ. ನಮಗೆ ಆದೇಶ ಬರಲಿಲ್ಲ ಅಂತೇಳಿ ಆಸ್ಪತ್ರೆ ಎಲ್ಲ ಗೊಂದಲ ಯಾಕೆ? ಸರ್ಕಾರ ಮತ್ತು ಸ್ಥಾನದವರು ಕ್ಲಿಯರ್ ಕಟ್ಟಾಗಿ ಜನರಿಗೆ ವಿಚಾರವನ್ನು ಇವತ್ತು ಹೇಳಬೇಕು, ಜನರಿಗೆ ಗೊತ್ತಾಗಬೇಕು.
ಎರಡನೇದೇನು, ಈಗ ನನ್ನ ಮನೆಯವರು ಯಾರಾದರೂ ಡೆಲಿವರಿಗೆ ಹೋದರು ಅಥವಾ ಹಾರ್ಟ್ ಆಪ್ರೇಷನ್, ಕಿಡ್ನಿ, ಕ್ಯಾನ್ಸರಿಂದ ಪ್ರೈವೇಟ್ ಆಸ್ಪತ್ರೆ ಹೋದಾಗ ಅಲ್ಲಿ ಟೆಸ್ಟ್ ಪಾಸಿಟಿವ್ ಆದಾಗ ಆ ಆಸ್ಪತ್ರೆ ಒಂದು ಲೆಟ್ರನ್ನು ಜಿಲ್ಲಾ ಆರೋಗ್ಯ ಇಲಾಖೆ ಕಳಿಸಬೇಕು. ಆವಾಗ ಅದು ಒಪ್ಪಿಗೆ ಕೊಟ್ಟರೆ ಅವರಿಗೆ ಅವರ ರೋಗ ಬಿಟ್ಟು ಈ ಪಾಸಿಟಿವ್ ಕೇಸ್ ಬಂದ ಎಲ್ಲ ಟ್ರೀಟ್ಮೆಂಟ್ ಕೂಡ ಸರ್ಕಾರ ಫ್ರೀಯಾಗಿ, ಆಸ್ಪತ್ರೆ ಫ್ರೀಯಾಗಿ ಮಾಡಲೇಬೇಕು, ಸರ್ಕಾರ ಮಾಡಲೇಬೇಕಾಗ್ತದೆ ಇದಕ್ಕೆ. ಸೊ ಇದನ್ನು ಕೂಡ ಜನ ಇವತ್ತು ಅರ್ಥ ಮಾಡಿಕೊಳ್ಬೇಕು ಅಂತ ಇವತ್ತು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದೇ ರೀತಿ ನಿಮಗೆ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಉಳ್ಳಾಲ ಹೆಲ್ಪ್ಲೈನ್ ನಂಬರ್ 8277997418 ಉಳ್ಳಾಲ ನಗರಸಭೆಯಲ್ಲಿ ಹೆಲ್ಪ್ಲೈನ್ ಇದೆ. ಯಾರಿಗದು ಜ್ವರ, ಆರೋಗ್ಯ ಸಂಬಂಧಪಟ್ಟಾಗೆ ಅದು ಈಗ ಪಾಸಿಟಿವ್ ಬಂದು ಮನೆಯಲ್ಲಿರುವವರು ಕುಟುಂಬ ಏನೇ ನಿಮಗೆ ಸಮಸ್ಯೆ ಇದ್ದರೂ ಕೂಡ ನೇರವಾಗಿ ಈ ಒಂದು ನಮಗೆ ಫೋನ್ ಮಾಡಿದರೆ ನಿಮಗೆ ಸಂಬಂಧಪಟ್ಟ ಕೆಲವೊಂದು ವೈದ್ಯರು ವಿಡಿಯೋ ಕಾಲ್ ಮುಖಾಂತರ ನಿಮ್ಮನ್ನು ಆ ಸಮಸ್ಯೆ ಕೇಳಿ ಅದಕ್ಕೆ ಬೇಕಾದ ಸಲಹೆ ಸೂಚನೆ ಕೊಡ್ತಾರೆ. ಎಲ್ಲರೂ ಕೂಡ ಸಹಕರಿಸಬೇಕು. ನಂಬರ್ 8277997418. ಇವತ್ತು ಬೆಡ್ಗಳು ಈಗ ಇದೆ. ಈಗ ನಮ್ಮ ಜಿಲ್ಲೆಯಲ್ಲಿ ಬರೀ 4000 ಕೇಸಸ್ ಇರೋದು. ಇನ್ನೊಂದು 6 ತಿಂಗಳು ಒಳಗಡೆ ಹೋಗುವಾಗ ಸಂವಾದ 20,000 ಕೇಸ್ ಮುಟ್ಟುವಂಥ ಸಂಭವ ಇದೆ. ಆಗ 20,000 ಕೇಸಿಗೆ ಹೋದಂಥ ಸಂದರ್ಭದಲ್ಲಿ ನಮ್ಮ ಇಲ್ಲಿರುವಂಥ 5,000 ಬೆಡ್ಗಳು ಏನು ಕೂಡ ಸಾಕಾಗೋದಿಲ್ಲ. ಅದಕ್ಕಾಗಿ ಹಿರಿಯರಿಗೆ ಒಂದೊಂದು ಇಷ್ಟಿಷ್ಟು ಅದನ್ನು ಮೀಸಲಿಡಬೇಕು ಮತ್ತು ಹಿರಿಯರಿಗೆ ಮೊದಲ ಆದ್ಯತೆ. ಅದಕ್ಕಾಗಿ ಯಾರು ಇವತ್ತು ಆರೋಗ್ಯವಂತರಾಗಿದ್ದಾರೆ ಅವರಿಗೆ ಜ್ವರ ಬಂದರೆ ಮಾತ್ರ ಟೆಸ್ಟ್ ಮಾಡಿ ಮತ್ತು ಮನೆಯಲ್ಲಿ ಕ್ವಾರಂಟೈನ್. ಹಿರಿಯರಿಗೆ ಇವತ್ತು ಆ ಒಂದು ಸ್ವಾಸ್ಥ್ಯದ ಸಮಸ್ಯೆ ಇದ್ದ ಕಾರಣ ಮತ್ತು ಈ ರೋಗ ಭಾಳಷ್ಟು ಬೇಗ ಹಿಡಿಯುವ ಕಾರಣ ಅದಕ್ಕಾಗಿ ಆಕ್ಸಿಜನ್ ಸೆಂಟರ್ಸನ್ನು ಮತ್ತು ಆಸ್ಪತ್ರೆಯಲ್ಲಿ ವೆಂಟಿಲೇಟರ್ ಸಿಸ್ಟಮ್ ಇವತ್ತು ಮಾಡಬಹುದು. ಈಗ ತಾವು ಆರೋಗ್ಯ ಸಚಿವರು ಪರಿಣಿತರಿದ್ದವರು ಈ ಸಂದರ್ಭದಲ್ಲಿ ಈಗ ಜಡಪಡಿ ಆಗ್ತದೆ, ಲಾಕ್ಡೌನ್ ಮಾಡೋದಿಲ್ಲ ಮತ್ತು ಲಾಕ್ಡೌನ್ ಮಾಡ್ತಾನಂತ ಸರ್ಕಾರ ಇರಬೇಕು. ನನಗೆ ಏನು ಅನಿಸ್ತಿತ್ತು ನೋಡಿ, ಲಾಕ್ಡೌನಿಂದ ವೈರಸ್ ನಿಗ್ರಹ ಆಗೋದಿಲ್ಲ. ನಾವು 2 ತಿಂಗಳು ಲಾಕ್ಡೌನ್ ಮಾಡಿದ್ದೇವೆ, ನಿಗ್ರಹ ಆಗೋದು. ಅದು ಲಾಕ್ಡೌನ್ ಯಾಕೆ ಅಗತ್ಯ? ಲಾಕ್ಡೌನ್ ಮಾಡಿದಾಗ ಇದು ಪ್ರೋಸೆಸ್ ಸ್ಪ್ರೆಡ್ ಆಗುವಂಥ ಪ್ರೋಸೆಸ್ ಸ್ವಲ್ಪ ಸ್ಲೋ ಆಗ್ತದೆ. ನನ್ನ ತೊಂಡು ಲಾಕ್ಡೌನ್ ಮನೇಲಿ ಇರ್ತೇನೆ, ನಾನು ಹೊರಗೆ ಬಂದರೆ ಸ್ಪ್ರೆಡ್ ಆಗ್ತದೆ. ನಾನು 10 ದಿವಸ 14 ದಿವಸ ಜೊತೆ ನನಗೆ ಜ್ವರ ಬಂದಾಗ ನಾನು ಟೆಸ್ಟ್ ಮಾಡಿ ನಾನು ಹಾಸ್ಪಿಟ್ಲ್ಗೆ ಹೋಗ್ತೇನೆ ಇದರಲ್ಲಿ. ಸೊ ಈ ಸಲ ಜನರು ಕೂಡ ಒಂದು ಸಹಕಾರ ಕೊಡಬೇಕು. ಒಂದು ಎರಡನೇದು, ಸರ್ಕಾರ ಬೇರೆ ಬೇರೆ ಸವಲತ್ತುಗಳು ಮಾಡಬೇಕು. ಈ ರೀತಿ ಹಾಸ್ಪಿಟಲ್ ಸೆಟಪ್ ಮಾಡೋದು, ಹೆಲ್ಪ್ಲೈನ್ ಸೆಟಪ್ ಮಾಡೋದು, ಆ್ಯಂಬುಲೆನ್ಸನ್ನು ತಯಾರು ಮಾಡುವಂಥದ್ದು. ಇವತ್ತು ಆ್ಯಂಬುಲೆನ್ಸ್ ಆರ್ಡರ್ ಮಾಡಿ ನಾಳೆ ಬಂದಾಗ ಆರ್ಡರ್ 2 ತಿಂಗಳು ಬೇಕಿಲ್ಲ, ಕಂಪನಿಯಿಂದ ಬರಬೇಕಾದ್ರೆ ಆ್ಯಂಬುಲೆನ್ಸ್ ರೆಡಿ ಆಗಬೇಕು, ಮತ್ತು ಹಾಸ್ಪಿಟಲ್ಸ್ ಬೆಡ್ ಮಾಡಬೇಕು, ಕ್ವಾರಂಟೈನ್ ಸಿಸ್ಟಮ್ ಮಾಡಬೇಕು, ಟೆಸ್ಟನ್ನು ಜಾಸ್ತಿ ಟೆಸ್ಟ್ಗಳು ಮಾಡಬೇಕು. ಇದೆಲ್ಲ ಕೂಡ ಮಾಡೋಕ್ಕೆ ನಮಗೆ ಸಮಯ ಸಿಗ್ತದೆ. ಸೊ 2 ಇದೆ ಇದರಲ್ಲಿ. ಸೊ ಅದರಿಂದಲೇ ಲಾಕ್ಡೌನಿಂದಲೇ ಸಮಸ್ಯೆ ಬಗೆಹರಿದಿಲ್ಲ. ಲಾಕ್ಡೌನ್ ಯಾಕಂತ ಹೇಳಿದರೆ ಒಂದು ಸ್ವಲ್ಪ ಪ್ರೋಸೆಸ್ ಸ್ಲೋ ಮಾಡ್ತದೆ. ಸೆಕೆಂಡ್, ನಮಗೆ ಒಂದು ಈ ಕೆಲಸ ಮಾಡಲಿಕ್ಕೆ ಭಾಳ ಸಮಯ ನಮಗೆ ಸೆಟ್ ಮಾಡಲಿಕ್ಕೆ ಸಿಗ್ತದೆ. ಇದು ಆಗಬೇಕು. ಜನ ಕೂಡ ಸಹಕಾರ ಕೊಡಬೇಕು. ಈಗ ಉದಾಹರಣೆಗೆ ನನ್ನ ಹತ್ರ ವೈರಸ್ ಇದೆ ಅಂತಿಲ್ವ, ನಾನು ಲಾಕ್ಡೌನ್ ಆದ ನನ್ನ ಮನೆ ಒಳಗೆ ಇರ್ತೇನೆ. ಆಗ ನನಗೆ 10 ದಿವಸ ಆಗುವಾಗ ನನಗೆ ಗೊತ್ತಾಗ್ತದೆ ಜ್ವರ ಜೋರು ಬಂದು ಉಂಟಾ ಇಲ್ವ ಏನಂತ ಹೇಳಿ. ಅದಿಲ್ಲ ಅಂತ ಹೇಳಿದರೆ ಅಲ್ಲಿ ಅದು ಹೊರಗೆ ಬಂದರೂ ಅದು ಸ್ಪ್ರೆಡ್ ಆದರೂ ಕೂಡ ಜಾಸ್ತಿ ಎಫೆಕ್ಟ್ ಅದು ಆಗೋದಿಲ್ಲ. ಸೊ ಇದ್ದಾಗ ಗೊತ್ತಾಗೋದು. ಅದಕ್ಕಾಗಿ ಬ್ರೇಕ್ ದ ಚೈನ್ ಸ್ವಲ್ಪ ಸ್ಲೋ ಮಾಡಲಿಕ್ಕೆ ಅವಕಾಶ ಕೊಡ್ತದೆ. ಎಲ್ಲರೂ ಕೂಡ ಸಹಕಾರ ಮಾಡಬೇಕು. ಮತ್ತು ಸರ್ಕಾರ ಅದನ್ನೆಲ್ಲ ಚರ್ಚೆ ಮಾಡಿ ತೀರ್ಮಾನ ತಗೊಳ್ತದೆ. ಈಗ ನೋಡಿ, ಲಾಕ್ಡೌನ್ ಇಲ್ಲದಿದ್ದರೂ ಕೂಡ ಯಾಕೆ ಅನಗತ್ಯವಾಗಿ ರಶ್ ಆಗಬೇಕು? ಏನು ಡೈಲಿ ಎಲ್ಲರೂ ಮೀನು ತಿನ್ನುವಂಥ ಅಗತ್ಯ ಇದೆಯಾ? ತಿನ್ನಲೇಬೇಕಂತ ಯಾರು ಹೇಳಿದಾಗ? ಅಥವಾ ಡೈಲಿ ಮಾರ್ಕೆಟ್ ಹೋಗ್ಬೇಕಂತ ವಿಚಾರ ಇದೆ? ನಾವೇ ಅರ್ಥ ಮಾಡಿಕೊಂಡು ನಾವು 1 ವಾರದ ನಮಗೆ ಮನೆಗೆ ಬೇಕಾದ ಒಂದು ವಸ್ತುವನ್ನು ಫಸ್ಟ್ ನಮಗೆ ತಗೊಂಡಿರಲಿಕ್ಕೆ ನಾವು ಜನರು ಯಾಕೆ ಸಹಕಾರ ಕೊಡೋದಿಲ್ಲ? ಇದೆಲ್ಲ ಜನರೇ ಅರ್ಥ ಮಾಡಿಕೊಂಡು. ಅಶೋಕ್ರವರು ಲಾಕ್ಡೌನ್ ಮಾಡೋದಿಲ್ಲ ಅಂತ ಹೇಳ್ತಾರೆ, ಮತ್ತು ಸುಧಾಕರ್ ಅವರು ಲಾಕ್ಡೌನ್ ಮಾಡ್ತೇನೆ ಅಂತ ಹೇಳ್ತಾರೆ. ಒಟ್ಟಿನಲ್ಲಿ ಈ ಜನತೆ ಯಾಕೆ ನೋಡಿ, ಅವರಿಗೆ ಕೋಆರ್ಡಿನೇಷನ್ ಈಗಲ್ಲ, ಸ್ಟಾರ್ಟಿಂಗಿಂದಲೇ ಕೋಆರ್ಡಿನೇಷನ್ ಇಲ್ಲ. ನಮಗೆ ದೊಡ್ಡ ಸಮಸ್ಯೆ ಆದದ್ದು ಸರಿಯಾದೊಂದು ಟ್ರ್ಯಾಕಲ್ಲಿ ಒಂದು ಸಿಸ್ಟಮಿಗೆ ಬರಬೇಕು. ಫಸ್ಟಿಂದಲೇ ಇವತ್ತು ಇಲ್ಲ. ಇದಕ್ಕೆ ನಾನು ಸುಧಾಕರ್ ಅವರನ್ನು, ಅಶೋಕ್, ನಾನು ಹೇಳಲಿಕ್ಕೆ ಹೋಗಿ ಇದನ್ನು ಚೀಫ್ ಮಿನಿಸ್ಟರೇ ನಾನು ಹೇಳೋದು. ಇದೆಲ್ಲರ ಜವಾಬ್ದಾರಿ ಯಾರಿಗೆ? ಹೆಲ್ತ್ ಮಿನಿಸ್ಟ್ರಿಗೆ ಅಲ್ವಾ? ರಿವ್ಯೂ ಮಾಡೋ ಪವರ್ ಇರೋದು ಅವರಿಗೆ, ತೀರ್ಮಾನ ಡಿಸಿಷನ್ ಕೊಡೋದು ಅವರಿಗೆ, ಎಪ್ರೂವ್ ಮಾಡಿಕೊಡೋ ಫೈಲು ಅವರು. ಆರೋಗ್ಯ ಸಚಿವರಿಗೆ ಫುಲ್ ಪವರ್ ಅವರಿಗೆ ಕೊಡಬೇಕಲ್ಲ. 4 ಮಂತ್ರಿಗಳು ಯಾಕೆ ಇದಕ್ಕೆ ಮಾತಾಡಬೇಕು? ಅದು ಯಾಕೆ ಅಂತೇಳಿ ಮುಖ್ಯಮಂತ್ರಿ ಹೇಳಬೇಕು. ಆರೋಗ್ಯ ಸಚಿವರು ಇದಕ್ಕೆ ಸೂಕ್ತವಾಗಿಲ್ಲದಿದ್ದರೆ ಅವ್ರಿಗೇನಾದ್ರು ಉಪಮುಖ್ಯಮಂತ್ರಿ ಕೊಟ್ಟು ದೊಡ್ಡ ಸ್ಥಾನ ಕೊಡಲಿ. ಇಲ್ಲಿ ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ ಕೊಡಲಿ. ಇದು ಫೈಲ್ ನೋಡಿದ್ರೆ ನಾನು ಎಪ್ರೂವ್ ನಾನು ಕೊಡಬೇಕು. ಆಸ್ಪತ್ರೆ ಅಧಿಕಾರಿ ಇರೋದು ನನಗೆ ಜವಾಬ್ದಾರಿ. ನಾನು ಇದರಲ್ಲಿ ಚರ್ಚೆ ಮಾಡೋದು ಬಿಟ್ಟು
ಇದು ಯಾವುದು ಕೂಡ ರಿವ್ಯೂ ಮಾಡಲಿಕ್ಕೆ ಪವರ್ ಇಲ್ಲ, ಡಿಸಿಷನ್ ತಗೊಳ್ಳಿಕ್ಕೆ ಪವರ್ ಇಲ್ಲ. ಅಧಿಕಾರಿಗಳು ನಾನು ಹೇಳಿದಾಗೆ ಕೇಳಲಿಕ್ಕಿಲ್ಲ, ಅವ್ರು ಹೇಳಿದಾಗೆ ಕೇಳ್ತಾರೆ. ನನಗೊಂದು ಹಾಸ್ಪಿಟಲ್ಗೆ ಹೋಗಬೇಕು, ಅವ್ರ ಪರ್ಮಿಷನ್ ಹೋದರೆ ಸರಿಯಾಗೋದಿಲ್ಲ. ಇದು ಮಾಡಿಕೊಂಡು ಕನ್ಫ್ಯೂಷನ್ ಆಗ್ತದೆ. ಈಗ ಎಷ್ಟಾಯಿತು, ರಾಮನ್ ಆಯಿತು, ಸುಧಾಕರ್ ಆಯಿತು, ಮಾಧುಸ್ವಾಮಿ ಆಯಿತು, ಸುರೇಶ್ ಕುಮಾರ್ ಆಯಿತು, ಅಶ್ವಥ್ ನಾರಾಯಣ ಆಯಿತು, ಅಶೋಕ್ ಆಯಿತು. ಈ ರೀತಿ ಕನ್ಫ್ಯೂಷನ್ ಆದರೆ ಕಷ್ಟ. ಜನ ಯಾಕೆ ಇವತ್ತು ಸರ್ಕಾರ ಹೇಳಿದ ನಂಬ್ತದೆ, ಒಂದು ಸರಿಯಾದ ತೀರ್ಮಾನ ಕೊಡ್ತಾರೆ ಜನ. ಸರ್ಕಾರ ಒಮ್ಮೆ ಕನ್ಫ್ಯೂಷನ್ ಸ್ಟೇಟ್ಮೆಂಟ್ ಕೊಟ್ಟರೆ ಮತ್ತು ಸರ್ಕಾರದ ಯಾವುದೇ ಮಾತನ್ನು ಯಾರು ಕೂಡ ಕೇಳೋದಿಲ್ಲ. ಯಾಕೆ ಇವತ್ತೊಂದು ಹೇಳ್ತಾರೆ, ನಾಳೊಂದು ಹೇಳ್ತಾರೆ ಅಂತೇಳಿ ವಿಚಾರ ಬರ್ತದೆ. ಇದು ಸರ್ಕಾರ ಸರಿ ಮಾಡಿಸ್ಕೊಡ್ಬೇಕು. ಉಳ್ಳಾಲ ನಗರಸಭಾ ಆಯುಕ್ತರು ಶ್ರೀ ರಾಯಪ್ಪ, ಉಳ್ಳಾಲ ಸಮುದಾಯ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಪ್ರಶಾಂತ್, ಹೆಲ್ಪ್ ಇಂಡಿಯಾ ಫೌಂಡೇಶನ್ದ ಅಧ್ಯಕ್ಷ ರಾಸಿಕ್ ಉಳ್ಳಾಲ್, ಉಳ್ಳಾಲ ನಗರಸಭಾ ಮಾಜಿ ಸದಸ್ಯರು ಮುಸ್ತಫಾ ಈ ಪೊರ್ತು ಒಟ್ಟಿಗೆ ಇತ್ತೇರು.